ಮಂಗಳೂರು ನಗರದ ರಕಂ ತರಕಾರಿ ಹಣ್ಣು ಹಂಪಲು ಮಾರುಕಟ್ಟೆ ಸಹಿತ ಬಂದರಿನಲ್ಲಿರುವ ವ್ಯಾಪಾರ ಚಟುವಟಿಕೆಗಳನ್ನು ಎಪಿಎಂಸಿಗೆ ವರ್ಗಾಯಿಸುವುದು ಅನಿವಾರ್ಯವಾಗಿದೆ. ಜಪ್ಪು ಕಲ್ಲಾಪುವಿನಲ್ಲಿ ರಕಂ ವ್ಯಾಪಾರ ಮಾಡುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿದ್ದು, ಪಾಲಿಕೆ ಆಡಳಿತ ಮತ್ತು ಸಂಬಂಧಪಟ್ಟ ಪಂಚಾಯತ್ ಆಡಳಿತ ಗಮನ ಹರಿಸುವಂತೆ ಜಿಲ್ಲಾಧಿಕಾರಿ ಡಾ ಕೆ.ವಿ. ರಾಜೇಂದ್ರ ಕುಮಾರ್ ಸೂಚಿಸಿದರು. ಬೈಕಂಪಾಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ನಡೆದ ಶಾಸಕರು ವ್ಯಾಪಾರಿಗಳ ಸಭೆಯಲ್ಲಿ ಮಾತನಾಡಿದರು. ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ ಇನ್ನು ರಕಂ ವ್ಯಾಪಾರಕ್ಕೆ ಅವಕಾಶವಿಲ್ಲ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಭಿವೃದ್ಧಿ ಕಾರ್ಯದ ಅಂಗವಾಗಿ ಒಳಚರಂಡಿ ವ್ಯವಸ್ಥೆ, ಗೋದಾಮು ದುರಸ್ತಿ, ಪರ್ಯಾಯ ರಸ್ತೆ ವ್ಯವಸ್ಥೆ ಮಾಡಿಕೊಡಲು ಬೇಕಾದ ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು ಎಂದರು. ಯಾವುದಾದ್ರೂ ಒಂದು ಫಿಕ್ಸ್ಡ್ ಏರಿಯಾದಲ್ಲಿ ಅಥವಾ ಜಾಗದಲ್ಲಿ ನಮಗೆ ಡಿಸ್ಟರ್ಬ್ ಆಗಿದೆ ಅಂತ ಹೇಳಿದ್ರೆ ಅವರು ಇಲ್ಲಿಗೆ ಬಂದಾಗ ಅವ್ರಿಗೆ ಏನಾದರೂ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳಲ್ಲಿ ನ್ಯೂನ್ಯತೆ ಇದ್ರೆ ಸರಿ ಮಾಡಿಕೊಡೋದು ಅಷ್ಟೇ ನನ್ನ ಪಾಯಿಂಟ್. ಈ ಒಂದು ಸಿಂಗಲ್ ಪಾಯಿಂಟ್ ಅಷ್ಟೇ. ಆ ವಿಷಯದಲ್ಲಿ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಶ್ರೀನಿವಾಸ್ ರೆಡ್ಡಿ ನೀವು ಸೆಕ್ರೆಟರಿ ಅವರು ಮತ್ತೆ ಅಧ್ಯಕ್ಷರು ನೀವು ಅದನ್ನು ಸಭೆ ಗಮನಕ್ಕೆ ತಂದಿ. ಎಪಿಎಂಸಿ ಅಧ್ಯಕ್ಷ ಕೃಷ್ಣರಾಜ್ ಹೆಗಡೆ ಅವರು ಬೈಕಂಪಾಡಿ ಪ್ರಾಂಗಣದಲ್ಲಿ ಹಣ್ಣು ತರಕಾರಿ ರಕಂ ವ್ಯಾಪಾರಿಗಳಿಗೆ ನೀಡಲಾದ ಸೌಲಭ್ಯದ ಕುರಿತು ಮಾಹಿತಿಯನ್ನ ನೀಡಿದರು. ಈ ಸಂದರ್ಭ ಶಾಸಕರಾದ ವೇದವ್ಯಾಸ್ ಕಾಮತ್, ಡಾ ವೈ ಬರಶೆಟ್ಟಿ, ಮಂಗಳೂರು ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ್ ಸೇರಿದಂತೆ ಪಾಲಿಕೆಯ ಸದಸ್ಯರು, ವ್ಯಾಪಾರಸ್ಥರು ಉಪಸ್ಥಿತರಿದ್ದರು.